ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಲಯನ್ಸ್ ಮಂಗಳೂರು ಕುಡ್ಲ ಕ್ಲಬ್ ಈ ವರ್ಷವೂ ಉತ್ತಮ ಸಾಧನೆ ಮಾಡುವಂತಾಗಲಿ. ಕೋವಿಡ್ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕ್ಲಬ್ನ ಸಾಧನೆ ಅತ್ಯುತ್ತಮ ಎಂದು ಲಯನ್ಸ್ ಜಿಲ್ಲೆ 317ಡಿಯ ಜಿಲ್ಲಾ ರಾಜ್ಯಪಾಲರಾದ ಡಾ ಗೀತಾ ಪ್ರಕಾಶ್ ಹೇಳಿದರು. ಅವರು ನಗರದ ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲದ ದಶಮಾನೋತ್ಸವ ಮತ್ತು ರಾಜ್ಯಪಾಲರ ಭೇಟಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಂತೂರು ಸ್ವಾಮಿ ಸದಾನಂದ ಸರಸ್ವತಿ ವಿದ್ಯಾಲಯದ ಮಕ್ಕಳ ಆಟದ ಮೈದಾನದ ಶಂಕುಸ್ಥಾಪನೆ, ಜಪ್ಪಿನಬುಗುರು ಪ್ರದೇಶದ ಅಸಂಘಟಿತ ವಲಯ ಕಟ್ಟಡ ಕಾರ್ಮಿಕರಿಗೆ ಮಾಸ್ಕ್ ವಿತರಣೆ, ತಣ್ಣೀರುಬಾವಿಯಲ್ಲಿ ಶೌಚಾಲಯ ಉದ್ಘಾಟನೆ, ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾದ ಹರೀಶ್ ಆಳ್ವಾರ್ ಅವರ ಕೃಷಿ ಭೂಮಿಯಲ್ಲಿ ಜಲಾಮೃತ, ವೃಕ್ಷ ರಕ್ಷಾ ಬಂಧನ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಕ್ಲಬ್ಬಿನ ಸ್ಥಾಪಕರಾದ ಡಾ ಜಿಆರ್ ಶೆಟ್ಟಿ, ವೆಂಕಟೇಶ ಜೆಪ್ಪು, ಮಾರ್ಗದರ್ಶಕರಾದ ಸುರೇಶ್ ರೈ ಮತ್ತು ಯಶವಂತ ಪೂಜಾರಿಯವರನ್ನ ಗೌರವಿಸಲಾಯಿತು. ಕಳೆದ 10 ವರ್ಷ ಸೇವೆ ಸಲ್ಲಿಸಿದ ಮಾಜಿ ಅಧ್ಯಕ್ಷರುಗಳಾದ ಮನೋಜ್ ಶೆಟ್ಟಿ, ಜಗದೀಶ್ ರಾವ್, ಪರಮೇಶ್ವರ ಪೂಜಾರಿ, ಕೃಷ್ಣಾನಂದ ಶೆಣೈ, ಸುನಿಲ್ ಕುಮಾರ್, ಹರೀಶ್ ಆಳ್ವಾ, ಸಚ್ಚಿದಾನಂದ ಶೆಟ್ಟಿ, ಚಂದ್ರಹಾಸ್ ರೈ ಮತ್ತು 10ನೇ ವರ್ಷದ ಪದಾಧಿಕಾರಿಗಳಾದ ಅಧ್ಯಕ್ಷರು ಹರೀಶ್ ಪೂಂಜಾ, ಕಾರ್ಯದರ್ಶಿ ಕಾರ್ಯಕ್ರಮದಲ್ಲಿ ಲಯನ್ಸ್ನ ಪ್ರಥಮ ಉಪರಾಜ್ಯಪಾಲರಾದ ವಸಂತ್ ಕುಮಾರ್ ಶೆಟ್ಟಿ, ಜಿಲ್ಲಾ ಸಂಪುಟದ ಪದಾಧಿಕಾರಿಗಳಾದ ಕಾರ್ಯದರ್ಶಿ ದಿನೇಶ್, ಕೋಶಾಧಿಕಾರಿ ಮೊಹಮ್ಮದ್ ಇಕ್ಬಾಲ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಂಗೇಶ್ ಭಟ್, ಗೀತಾ ಆರ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು.